ನಾನು ಹರ್ಷಿತಾ, ಕಾರ್ವಾಪ್ಲ ಚಾನೆಲ್ಗೆ ಸ್ವಾಗತ. ಕೆರವಡಿ ಉಳಗ ಸೇತುವೆ ಕಾಮಗಾರಿ ವೀಕ್ಷಿಸಿದ ಶಾಸಕ ಸತೀಶ್ ಸೈಲ್. ಕಾರವಾರ ತಾಲೂಕಿನ ಕೆರವಡಿ ಉಳಗ ಸೇತುವೆ ಕಾಮಗಾರಿಯನ್ನು ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಅವರು ವೀಕ್ಷಣೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ಸೇತುವೆ ಕಾಮಗಾರಿ ವಿಳಂಬವಾಗುತ್ತಿದ್ದ ಬಗ್ಗೆ ಸಮಸ್ಯೆಯನ್ನು ಪರಿಹಾರ ಮಾಡುವುದರ ಮೂಲಕ ಅತಿ ಶೀಘ್ರದಲ್ಲಿ ಈ ಕೆರವಡಿ ಉಳಗ ಸೇತುವೆ ಕಾಮಗಾರಿ ಪೂರ್ಣಗೊಳ್ಳಲಿದೆ ಅಂತ ಗ್ರಾಮಸ್ಥರಿಗೆ ಆಶ್ವಾಸನೆ ನೀಡಿದರು. ಈ ಸಂದರ್ಭದಲ್ಲಿ ಕಾರವಾರ ತಾಲೂಕು ತಹಶೀಲ್ದಾರ್, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದಿಗಂಬರ್ ಶೇಟ್, ಕೆರವಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರುಗಳು, ಪಿಡಿಒ, ಮಲ್ಲಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಉಪಾಧ್ಯಕ್ಷೆ, ಸದಸ್ಯರುಗಳು, ಪಿಡಿಒ, ದೇವಳಮಕ್ಕಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಕೆರವಡಿಯ ಗ್ರಾಮಸ್ಥರು, ಕಾಂಗ್ರೆಸ್ ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮನೆ ಸಮೀಪ ಕಾಣಿಸಿಕೊಂಡ ಬೃಹತ್ ಕಾಳಿಂಗ ಸರ್ಪ ರಕ್ಷಣೆ. ಅಂಕೋಲಾದ ಕೃಷ್ಣಾಪುರದಲ್ಲಿ ಪ್ರಶಾಂತ್ ನಾಯ್ಕ್ ಎಂಬುವವರ ಮನೆ ಸಮೀಪ 13 ಅಡಿ ಉದ್ದದ ಕಾಳಿಂಗ ಸರ್ಪವೊಂದು ಕಾಣಿಸಿಕೊಂಡಿತು. ಕೂಡಲೇ ಉರಗ ತಜ್ಞ ಮಹೇಶ್ ನಾಯ್ಕ್ ರವರನ್ನ ತಿಳಿಸಲಾಗಿತ್ತು. ಸ್ಥಳಕ್ಕೆ ಆಗಮಿಸಿದ ಮಹೇಶ್ ನಾಯ್ಕ್ ರವರು ಕಾಳಿಂಗ ಸರ್ಪವನ್ನು ರಕ್ಷಣೆ ಮಾಡಿದ್ದಾರೆ. ಇದು ಭಾಳ ದೊಡ್ಡದಲ್ರಿ? ಎಷ್ಟು ದೊಡ್ಡದ್ರಿ? ಕಾಳಿಂಗ ಸರ್ಪ ಅಲ್ರಿ ಇದು? ಯಪ್ಪ, ಎಷ್ಟು ದೊಡ್ಡಿದ್ರಿ ಇದು? ಅಯ್ಯೋ, ಮೊದಲು ಮೋಸ್ಟ್ಲಿ ಮತ್ತೆ ಹಿಡಿದು ಬಿಟ್ಟದೇನ ನೀವು? ಹೇಳು ಕುಮಾರ, ಇದು ಹಾ ಯಪ್ಪ, ಇದೀಚೆ ಪ್ರಶಾಂತ್ ಅವ ಫೋರ್ಸ್ ಮಾಡ್ತೀನಿ. ಏನಾಗ್ತದೆ, ಓಡ್ ಬರ್ತೀವಿ, ನೀವು ಹೆದರಿಕೆ ಓಡ್ತೀರಿ ಕಡೆ. ಇದೈತೆ ಏಡು ಇರಲಿ. ಮಹೇಶ್ ನಾಯ್ಕರು, ಅಯ್ಯಯ್ಯೋ, ಇದು ಸಾಮಾನ್ಯ ಕಾಳಿಂಗ ಸರ್ಪ ಅಲ್ರಿ ಮಹೇಶ್ ನಾಯ್ಕರು? ಯಪ್ಪ, ಹೆಡೆ ನೋಡ್ರಿ. ಅಯ್ಯೋ, ಮಾಡಬೇಡಿ ಸರ್, ನಾನು ತಗೊಂತೀನಿ. ಇದ್ರಲ್ಲಿಗ್ತದೆ. ಹಾಂ, ಈಗ ಹೋಗ್ತಿದ್ದ. ಈಗ ಹೋಗ್ತಿತ್ತು. ಅಯ್ಯ, ಹಾಂ ಈಗ ಹೋಗ್ತಾ. ಮೆಟ್ಟಿಡಿ ಅಲ್ಲಿವರೆಗೆ ಮೆಟ್ಟಿಡಿ, ಮುಂದೆ ಗ್ರೇಟ್. ಇಲ್ಲ, ಅವರ ಸಾಧನೆ ಇದು. ಹಾಂ, ಯಾಕೆ ಕೇಳಿದ್ರೆ ಎರಡು ಇರುತ್ತೆ. ಮತ್ತೊಂದು ಚೀಲ. ಎಷ್ಟು ಈಸಿಯಾಗಿ ಹಿಡಿದ್ರಿ ಎಲ್ಲ. ಗ್ರೇಟ್.
ತಮ್ಮ 87 ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334.